ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ಪ್ರತಿನಿತ್ಯವೂ ಕೂಡ ಏನಾದರೂ ರುಚಿಕರವಾದಂಥ ಅಡುಗೆ ಬೇಕಲ್ಲ. ಸೊ ಅದರಲ್ಲೂ ಕೂಡ ಕೆಲವರಿಗೆ ಸಿಹಿ ಅಂದರೆ ತುಂಬ ಇಷ್ಟ, ಕೆಲವರಿಗೆ ಖಾರ ತುಂಬ ಇಷ್ಟ, ಇನ್ನು ಕೆಲವರಿಗೆ ಚಾಟ್ ಐಟಮ್ಸ್ ಇದೆಲ್ಲ ಇದ್ದರೆ ತುಂಬ ಖುಷಿ ಅನಿಸುತ್ತೆ. ಅದರಲ್ಲೂ ಈಗ ಚಳಿಗಾಲ ಅಂದಮೇಲೆ ಏನಾದರೂ ಬಿಸಿ ಬಿಸಿಯಾಗಿರುವಂಥದ್ದು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನೋಡೋಣ, ಶ್ರೀಮತಿ ರಾಧಾ ಶೆಣೆಯವರು ನಮಗೆ ಈ ಒಂದು ಕ್ಯಾಟಗರೀಸಲ್ಲಿ ಯಾವ ರೆಸಿಪಿಯನ್ನು ಹೇಳ್ಕೊಡ್ತಾರೆ ಅಂತ. ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ನಮಗೆ ಇವತ್ತು ಯಾವೆಲ್ಲ ಸ್ಪೆಷಲ್, ನಾನು ಈಗಾಗಲೇ ಹೇಳಿದೆ. ಸೊ ಇಂತಿಂಥ ಕ್ಯಾಟಗರಿ ಸ್ವೀಟ್ ಇರುತ್ತೆ, ಖಾರ ಇರುತ್ತೆ, ಚಾಟ್ ಇರುತ್ತೆ, ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಬೇಕು, ಮಧ್ಯಾಹ್ನದ ಊಟಕ್ಕೂ ಬೇಕು, ರಾತ್ರಿಗೆ ಕೆಲವರಿಗೆ ಅಂತೂ ಇನ್ನೂ ಡಿಫ್ರೆಂಟ್ ಆಗಿರಬೇಕು. ಸೊ ಯಾವ ರೆಸಿಪಿ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀರಿ? ನಾನು ಕಾಶಿ ಹಲ್ವಾ. ಫಸ್ಟ್ ಸ್ವೀಟ್ ಕಾಶಿ ಹಲ್ವಾ ಎಲ್ರಿಗೂ ಇಷ್ಟ ಆಗುವಂಥದ್ದು. ಆಮೇಲೆ ನಮಗೆ ಯಾವಾಗಲೂ ಅನ್ನಕ್ಕೆ ಬಿಸಿ ಬಿಸಿ ಸಾರು ಅಥವಾ ರಸಮ್ ಬೇಕು. ನನ್ನದೇ ಇದರಲ್ಲಿ ಸ್ಟೈಲಲ್ಲಿ ರಸಮನ್ನು ಹೇಳ್ಕೊಡ್ತಿದ್ದೀನಿ, ಟೊಮ್ಯಾಟೊ ರಸಮ್. ಓಕೆ. ಸೊ ಅನ್ನ ಅದರ ಅಂದರೆ ಸಂತೋಷ್ ರೈಸ್ ಮಿಲ್ಸ್ ಅವರ ಈ ನಮ್ಮ ಕುಚ್ಚಲಕ್ಕಿ, ಅದಕ್ಕೆ ನೀವು ರಸಮ್ ಹಾಕಿ ಮಾಡಿ ಅಥವಾ ಫಿಶ್ ಕರಿ ಮಾಡಿ, ಚಿಕನ್ ಕರಿ ಮಾಡಿ, ಎಲ್ಲದಕ್ಕೂ ಕೂಡ ಸೂಟ್ ಆಗುವಂಥದ್ದು. ಸೊ ಅದು ಕುಚ್ಚಲಕ್ಕಿ ಅಂದರೆ ಕೆಲವೊಂದು ಕುಚ್ಚಲಕ್ಕಿಯಲ್ಲಿ ನಮಗೆ ಈ ರಸಮ್ ಇದೆಲ್ಲ ಸೂಟ್ ಆಗೋದಿಲ್ಲ, ಬಟ್ ಇದಕ್ಕೆ ಎಲ್ಲವೂ ಕೂಡ ಸೂಟ್ ಆಗುತ್ತೆ. ಹಾಗಾದರೆ ಮಧ್ಯಾಹ್ನ ಊಟದ ಟೈಮ್, ಹೊಟ್ಟೆ ಬೇರೆ ತಳಮಳ ಅಂತ ಇದೆ, ನೀವು ಅದರಲ್ಲೂ ಕೂಡ ಸ್ವೀಟ್ ಮತ್ತು ಇದು ಅಂತ ಹೇಳಿದ್ರೆ ಬರೀ ಒಂದು ಅನ್ನ ತರಿಸಿದ್ರೆ ಆಯ್ತಲ್ಲ, ಫಿನಿಶ್. ಸೊ ಹಾಗಾದರೆ ಕಿಚನ್ಗೆ ಹೋಗೋಣ, ಬೇಗ ಬೇಗ ಅಡುಗೆ ಮಾಡೋಣ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟಿಗೆ ಗೋಡಂಬಿಯನ್ನು ತುಪ್ಪದಲ್ಲಿ ಕಾಯಿಸಿಡಬೇಕು. ಹಲ್ವಾನಾ? ಹಲ್ವಾ. ಓಕೆ. ಒಂದರಲ್ಲೇ ಮಾಡ್ಕೊಳ್ಳೋದಲ್ಲ? ಹಾಂ. ಗೋಡಂಬಿಗೆ ಎಷ್ಟು ಬೇಕು ಅಷ್ಟೇ ತುಪ್ಪವನ್ನು ಹಾಕಿದ್ರೆ ಆಯಿತಾ? ಹಲ್ವಕ್ಕೆ ನಾನು ಸ್ವಲ್ಪ ಹಲ್ವ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಹಲ್ವಕ್ಕೆ ಎಷ್ಟು ಬೇಕು ಅಷ್ಟು ಗೋಡಂಬಿ ಅಷ್ಟೇ. ಸೊ ಮೇಡಮ್, ನೀವು ಟೀಚರ್ ಅಲ್ವಾ? ಯಾವ ಏಜಿನ ಮಕ್ಕಳಿಗೆ ನೀವು ಪಾಠ ಮಾಡಿದ್ರಿ? ನಾನು ಆ್ಯಕ್ಚುಲಿ ಹೈಸ್ಕೂಲ್ 6th to 10th ಸ್ಟ್ಯಾಂಡರ್ಡ್. 6th to 10th? ಓ ಓಕೆ. ಯಾವ ಸಬ್ಜೆಕ್ಟ್? ನಾನು 6th to 10th ಸೈನ್ಸ್, ಆಮೇಲೆ 9th ಮ್ಯಾಥ್ಸ್. ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್. ನಿಮ್ಮನ್ನು ನೋಡುವಾಗ ನಾನೇನೋ ಒಂದು ಡ್ರಾಯಿಂಗ್ ಟೀಚರ್ ಆಗಿರ್ಬೋದು ಆ ಥರ ಎಲ್ಲ ಅಂದ್ಕೊಂಡೆ. ಯಾಕೆ ಗೊತ್ತಾ, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಟೀಚರ್ ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರೆ, ಜೋರು ಇರ್ತಾರೆ. ನೀವು ತುಂಬ ಪಾಪ ಅನ್ಸುತ್ತಲ್ಲ? ಯಾವ ಟೈಮಲ್ಲಿ ಜೋರಾಗಬೇಕು ಆ ಟೈಮಲ್ಲಿ ಜೋರ. ಓಕೆ, ಅದಿರಬೇಕಲ್ವಾ? ಸೊ ಎಲ್ಲ ಟೈಮಲ್ಲಿ ಜೋರಾದರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ, ಬಟ್ ಅವ್ರಿಗೆ ಸ್ಟ್ರಿಕ್ಟ್ ಇಡುವ ಟೈಮಲ್ಲಿ ಸ್ಟ್ರಿಕ್ಟ್. ಓಕೆ. ಗೋಡಂಬಿ ತೆಗೀತಾ? ಹಾಂ. ಬ್ರೌನ್ ತೆಗಿಬೇಕಾ? ಸೊ ನೆಕ್ಸ್ಟ್ ಇನ್ನು ಈಗ ಬೂದುಕ ಕುಂಬಳ ಅದರಲ್ಲಿ ಸ್ವಲ್ಪ ನೀರು ಹೋಗುವಷ್ಟು ಬೇಯಿಸಿದ್ರೆ ಆಯಿತು.
ಸೊ ಗ್ಯಾಸ್ ಆನ್ ಮಾಡ್ಕೊಳ್ತೀನಿ. ಆಫ್ ಇದೆಲ್ಲ. ಇದರಲ್ಲಿರೋ ನೀರೇ ಸಾಕು. ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೆಂದರೆ ಸಾಕು. ಅಂದರೆ ಇದು ಪೂರ್ತಿ ಫಸ್ಟ್ ನೀರು ಆವಿ ಆಗಬೇಕು. ಫಸ್ಟ್ ನೀರು ಫುಲ್ ಆವಿ ಆಗಬೇಕು. ಸೊ ಈ ಕಾಶಿ ಹಲ್ವಾ ತುಂಬ ನೀರು ಬಿಟ್ಕೊಳುತ್ತಲ್ಲ, ಅಂದರೆ ಈ ಒಂದು ಬೂದು ಕುಂಬಳಕಾಯಿ. ಹೌದು, ಅದರದ್ದು ನೀರು ನಮಗೆ ಬೇಯಲಿಕ್ಕೆ ಸಾಕುತ್ತದೆ. ಮತ್ತು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರಲಿಕ್ಕೆ ಸ್ವಲ್ಪ ಹಾಲು ಆ್ಯಡ್ ಮಾಡಿದರೆ ಚೆನ್ನಾಗಿ. ಇದಕ್ಕೆ ಅಂದ್ರೆ ನೀರು ಪೂರ್ತಿ ಆವಿ ಆದ್ಮೇಲೆ ಹೌದು, ನೀರು ಇದ್ರೆ ಸ್ವಲ್ಪ ಆವಿ ಆದಮೇಲೆ ಸ್ವಲ್ಪ ಆವಿ ಇದು ಹಾಲು ಹಾಕಿ ಸ್ವಲ್ಪ ಇದು ಹೆಲ್ದಿ ಕೂಡ. ಆಮೇಲೆ ಇದು ಬೇಗ ಫಾಸ್ಟ್ ಆಗುವಂಥದ್ದು. ಓಕೆ, ಅಂದರೆ ಬೇರೆ ಈ ಥರ ಕ್ಯಾರೆಟ್ ಹಲ್ವಾ ಮಾಡೋದಕ್ಕಿಂತ ಇದು ಬೇಗ ಆಗುತ್ತೆ. ಒಂದೇ ರೀತಿಯ. ನಾನು ಕಾಶಿ ಹಲ್ವಾ ಇದುವರೆಗೂ ಟ್ರೈ ಮಾಡಲಿಲ್ಲ. ಬೂದು ಕುಂಬಳಕಾಯಿ ಅದು ಬರೀ ಸಾಂಬಾರಿಗೆ ಆ ಥರನೇ ಯೂಸ್ ಮಾಡೋದು. ಕ್ಯಾರೆಟ್ ಹಲ್ವಾ ಸೂಪರ್, ಇಷ್ಟ. ಅಂದರೆ ತುಪ್ಪಕ್ಕೆ ಹಾಲು, ಇದಕ್ಕೆ ಹೆಚ್ಚಾಗಿ ನಾವು ಯೂಸ್ ಮಾಡೋದು ತುಪ್ಪಕ್ಕೆ ಹಾಲು ಒಂದು ಕಾಂಬಿನೇಷನ್. ಇದು ತುಂಬ ಚೆನ್ನಾಗಿ. ಈಗ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತೀನಿ. ಓಕೆ, ಮತ್ತೆ ಪುನಃ ಸಕ್ಕರೆ ಹಾಕುವ, ಅದು ಕೂಡ ನೀರಾಗತ್ತಲ್ಲ? ಇಲ್ಲ, ಇದು ಸ್ವಲ್ಪ ಡ್ರೈ ಮಾಡಿ. ಇದನ್ನು ಕೂಡ ಡ್ರೈ ಮಾಡಿ ಮತ್ತೆ ಹಾಕೋದು ಸಕ್ಕರೆ. ಓಕೆ, ಅಂದರೆ ಒಂದ್ಸರಿ ಹಾಲಿದ ಜೊತೆಗೂ ಕೂಡ ಬೆಂದರೆ ಕರೆಕ್ಟಾಗಿ ಬರುತ್ತೆ. ಇಲ್ಲ, ಇದು ಸಕ್ಕರೆ, ಇದು ಆ್ಯಕ್ಚುಲಿ ಸಕ್ಕರೆ ಮತ್ತೆ ಹಾಕಿದ ಮೇಲೆ ಆಮೇಲೆ ಅದರದ್ದು ಫುಲ್ ಅದು ಒಂದ್ಸಲ ಕರಗ್ತದೆ. ಆಮೇಲೆ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ. ನಾವು ತುಪ್ಪ ಹಾಕಿ ನಮಗೆ ಹಲವು ಇದು ಮಾಡಲಿಕ್ಕೆ ಆಗ ಹಾಲು ಹಾಕಿದ್ರೆ ಸ್ವಲ್ಪ ನಮಗೆ ಸ್ವಲ್ಪ ನೋಡುವಾಗ ಅಂದರೆ ಅದು ಸಕ್ಕರೆ ಸಹ ನೀರಿರ್ತದೆ, ಹಾಲು ಸಹ ನೀರಿರ್ತದೆ. ಆವಾಗ ಸ್ವಲ್ಪ ಇದಾಗ್ತದೆ. ಅದರ ಬದಲು ಎಲ್ಲ ಸಹ ಒಂದು ಡ್ರೈ ಆಗಿರುತ್ತೆ. ಡ್ರೈ ಮಾಡಿ ಮತ್ತೆ. ಸೊ ಈಗ ಪೂರ್ತಿಯಾಗಿ ಹಾಲು ಆವಿ ಆಯ್ತಲ್ಲ? ಕಲರ್ ಕೂಡ ಚೇಂಜ್ ಆಯ್ತು. ಕಲರ್ ಚೇಂಜ್ ಆಗಿ ಈಗ ತುಂಬಾ ಒಂಥರ ಡಿಫ್ರೆಂಟ್ ಕಲರ್ ಬಂದಿದೆ, ವೆನಿಲಾ ಕಲರ್. ಈಗ ನಾವು ಸಕ್ಕರೆ ಆ್ಯಡ್ ಮಾಡಬೇಕು. ನಾವು ಈಗ ಹೇಗೆ ಡ್ರೈ ಆಗಿದೆ ಆ ಮೆಜರಲ್ಲಿ ನಾವು ಸಕ್ಕರೆ ಇಷ್ಟು ಹಾಕಬೇಕಂತ ಹೇಳಲಿಕ್ಕೆ ಬರೋದಿಲ್ಲ. ಆ್ಯಕ್ಚುಲಿ ಅದು ಬೇಯಿಸುವಾಗ ಎಷ್ಟು ನಮಗೆ ಇದು ನೋಡ್ತೇವೆ ನೋಡಿ, ಅದರ ಅಂದಾಜಿಗೆ ನಾವು ಈಗ ಸಕ್ಕರೆ ಹೆಚ್ಚಿದ್ದವರಿಗೆ ಸಕ್ಕರೆ ಹೆಚ್ಚು ನೋಡ್ಕೊಂಡು ಹಾಕಿದ್ದೇವೆ. ನೀವು ನನ್ನ ಮೈಂಡ್ ರೀಡ್ ಮಾಡಿದ್ರ? ನಾನು ಕೇಳಬೇಕು ಅಂತಿದ್ದೆ ಎಷ್ಟು ಅದಕ್ಕೆ ಅಂದರೆ ಕ್ವಾಂಟಿಟಿ ಹಾಕಬೇಕು ಅಂತ. ಕ್ವಾಂಟಿಟಿ ಟೀಚರ್ ಅಂದರೆ ಹೀಗೆ ಸೊ ನೋಡೋ ಸ್ಟೂಡೆಂಟ್ ಮುಖ ನೋಡುವಾಗಲೂ ಗೊತ್ತಾಗುತ್ತೆ ನೆಕ್ಸ್ಟ್ ಈ ಪ್ರಶ್ನೆ ಬರುತ್ತೆ ಅಂತ ಅಲ್ಲ? ಅಂದರೆ ಒಂದೊಂದು ವರ್ಷ ನಾವು ನೋಡುವ ಮಕ್ಕಳು ಎಷ್ಟಿರ್ತೇವೆ. ಇದುವರೆಗೂ ಎಷ್ಟು ಸ್ಟೂಡೆಂಟ್ಸ್ ನಿಮಗೆ ಇರ್ಬೋದು? ನನಗೆ ಈಗ 12 years ಎಕ್ಸ್ಪೀರಿಯನ್ಸ್ ಆಯಿತು. 12 years ಎಕ್ಸ್ಪೀರಿಯನ್ಸ್. ಅದರಲ್ಲೂ ಕೂಡ 6 to 9th ಅಂದರೆ ಅಷ್ಟೊಂದು ಕ್ಲಾಸ್, ಅದರಲ್ಲೂ ಕೂಡ ಸೆಕ್ಷನ್ಸ್ ಬೇರೆ ಅಲ್ವಾ? ಸೆಕ್ಷನ್ಸ್ ಇಲ್ವಾ? ಇಲ್ಲ, ಸೆಕ್ಷನ್ಸ್ ಇಲ್ಲ. ಓಹೋ. ಆಮೇಲೆ ಹೇಳೋದು ಮಕ್ಕಳು LKGಯಿಂದ ನಾವು ಅಂದರೆ 6 ಕಲಿಸೋದು ನಾವು 6 ತನಕ ಇದ್ದರೆ ನಾವು ಎಲ್ಲ ಮಕ್ಕಳಿಗೆ ಮತ್ತು ನಾವು ನಮ್ಮ ಶಾಲೆಯಲ್ಲಿ ನಾವು ಭಗವದ್ಗೀತೆಯನ್ನು ಇದು ಮಾಡಿ ಹೇಳ್ಕೊಡ್ತೀವಿ. ನಾನು ಹೇಳ್ಕೊಡ್ತಾ ಇದ್ದೇನೆ. ಸೊ ನನಗೆ ಫುಲ್ ಸ್ಕೂಲ್ನದೊಂದು 1st standard to 6th standard ತನಕ ನಾನು ಮಕ್ಕಳಿಗೆ ಕ್ಲಾಸಸ್ ಮಾಡ್ತೇನೆ. ಅದರಿಂದ ನನಗೆ ಎಲ್ಲ ಮಕ್ಕಳು ಸಿಗ್ತಾರೆ. ಓ, ಹಾಗಾಗಿ 1st to 10th ವರೆಗೂ LKG UKG ನಾವು ಆಚೆ ಹೋಗುವ ಸಣ್ಣ ಮಕ್ಕಳು ತುಂಬ ಖುಷಿಯಾಗಿ ನೋಡುವಾಗ ಅವರನ್ನು ನಾವು ಮೀಟಾಗಿ ಬರ್ತೀವಿ. ಸೊ ಇಡೀ ಸ್ಕೂಲ್ ಮಕ್ಕಳಿಗೆ ಓಕೆ, ಅದೊಂದು ಆ್ಯಕ್ಚುಲಿ ಒಳ್ಳೆ ಕೆಲಸ. ಅಂದರೆ ಭಗವದ್ಗೀತೆ ಯೂಶ್ವಲಿ ಸ್ಕೂಲ್ಸಲ್ಲಿ ಕಮ್ಮಿ ಅದನ್ನು ಹೇಳ್ಬೋದು. ಸೊ ಶಾಲೆಯ ಪಾಠಕ್ಕೆ ಜೊತೆಗೆ ನಮ್ಮ ಒಂದು ಕಲ್ಚರ್ದು ಕೂಡ ಬೇಕು. ಸೊ ಮಾತಾಡ್ತಾ ಈ ಕಡೆ ನಮ್ಮ ಕಾಶಿ ಹಲ್ವಾ ತಯಾರಾಯ್ತಲ್ಲ. ಇದು ಕೊಂಕಣಿಯಲ್ಲಿ ಇದಕ್ಕೆ ಏನು ಹೇಳ್ತಾರೆ? ಇದಕ್ಕೆ ಕೋಳೆ ಹಲ್ವಾ. ಕೋಳೆ ಹಲ್ವಾ. ಕುವಾಳೆ ಅಂದರೆ ಬೂದು ಕುಂಬಳಕ್ಕೆ ಕುವಾಳೆ ಹೇಳೋದು. ಕುವಾಳೆ. ಓಕೆ, ಕುವಾಳೆ ಹಲ್ವಾ. ಹಲ್ವಾ. ಇದಕ್ಕೆ ಬೇಕಿದ್ರೆ ಒಂದು ಪಿಂಚ್ ಕಲರ್ ಏನಾದರೂ ಹಾಕ್ಬೋದಲ್ಲ? ಹಳದಿ. ಹೌದು, ಅಂದರೆ ಫುಡ್ ಕಲರ್ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡೋದು ಉತ್ತಮ. ಸ್ವಲ್ಪ ತುಪ್ಪ ಸೇರಿಸ್ತಿದ್ದೇನೆ. ಹೆಚ್ಚಿಗೆ ಹಾಕಿತ್ತು ಹೀರ್ಕೊಳ್ಳುತ್ತಾ? ಇಲ್ಲ, ಈಗ ನಾವು ನೋಡಿದರೆ ಈಗ ತುಪ್ಪ ಫುಲ್ ಇದೆಯಲ್ಲ, ಆಮೇಲೆ ಅದು ಎಲ್ಲ ಹಿಡ್ಕೊಳ್ತದೆ. ಹೌದು,
ಈಗ ತುಂಬ ನಮಗೆ ತುಂಬ ಇದೆ ಅಂತ ಅನಿಸ್ತಾ ಇತ್ತು, ಈಗ ಆಯ್ತು ಇಲ್ಲ. ಆವಿ ಆಯ್ತಲ್ಲ. ಮೇನ್ ಇದು ತುಪ್ಪದ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಂ ಹಾಂ. ಹಲ್ವಾ ಇರಲಿ, ಶೀರ ಇರಲಿ, ಎಲ್ಲ ಸಹ ಡಿಪೆಂಡ್ ತುಪ್ಪದ ಮೇಲೆ. ಈಗ ತುಪ್ಪ ಫುಲ್ ಹೀರಿಕೊಳ್ತಲ್ಲ, ಆಮೇಲೆ ತುಪ್ಪ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ಅದು ಹೆಚ್ಚಿಗೆ ಆಯ್ತು ಅಂತ ಗೊತ್ತಾಗ್ತದೆ, ಮತ್ತೆ ಬೆಂದಿದೆ ಅಂತಲೂ ಹೌದು. ಕಾಶಿ ಹಲ್ವಾ ಇದು ಹಲ್ವಾ ಎಲ್ಲ ಫಿನಿಶ್ ಆಯ್ತು ಅಂತೇಳಿ ಗೊತ್ತಾಗ್ತದೆ. ಓ, ಹಾಗಾದ್ರೆ ಇದರ ಇಂಡಿಕೇಶನ್ನೇ ಅಷ್ಟು. ಅಂದ್ರೆ ತುಪ್ಪ ಬಿಡ್ಲಿಕ್ಕೆ ಶುರು ಆದ್ರೆ ಅದು ಆಯ್ತು, ರೆಡಿ ಆಯ್ತು ಅಂತ ಅರ್ಥ. ಇದಿರೋದು ಹೀರ್ಕೊಳ್ತಾ ಇರುತ್ತೆ. ಹೌದು. ಈಗ ತುಪ್ಪ ಬಿಡ್ತಾ ಇದೆ. ಹೌದು, ರೆಡಿ ಆಯ್ತು ಅಂತ ಅರ್ಥ ಅಲ್ಲ. ಹೌದು. ಇದು ಹಾಂ, ಏಲಕ್ಕಿ ಪೌಡರ, ಆಮೇಲೆ ಸ್ವಲ್ಪ ಗೋಡಂಬಿ, ಆಗ ಹುರಿದಿಟ್ಟಿರುವಂಥ ಗೋಡಂಬಿ. ಸ್ವೀಟಿಗೆ ಯಾವಾಗಲೂ ಆರಾಮ ಬರಲಿಕ್ಕೆ ಏಲಕ್ಕಿ. ಈಗ ಕರೆಕ್ಟ್ ಆರಾಮ ಬರ್ತಾ ಇದೆ. ಸೊ ಇದು ರೆಡಿನಾ? ರೆಡಿ. ಸರ್ವ್ ಮಾಡೋಣ. ಅಲ್ಲೇ ಇದೆ, ತಗೊಳ್ಳಿ. ಬೇರೆ ಸ್ಪಾಟೆಲ್ಲ ಬೇಕಾ? ಬೇಡ. ಬಿಸಿ ಬಿಸಿ ಕಾಶಿ ಹಲ್ವಾ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಿಸಿ ಬಿಸಿಯಾದಂಥ ಕಾಶಿ ಹಲ್ವಾ ತಯಾರಾಗಿದೆ. ಒಳ್ಳೆ ಘಮ ಬರ್ತಾ ಇದೆ. ಸೊ ಇನ್ಯಾಕೆ ತಡ, ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕಾಶಿ ಹಲ್ವಾ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ತುರಿದ ಬೂದುಗುಂಬಳಕಾಯಿಯನ್ನು ನೀರು ಆವಿಯಾಗುವವರೆಗೂ ಹುರಿಯಿರಿ. ನಂತರ ರುಚಿಗೆ ಅನುಸಾರವಾಗಿ ಸಕ್ಕರೆ ಹಾಕಿ 2 ಚಮಚ ಹಾಲು ಸೇರಿಸಿ ಪಾಕ ಬರುವವರೆಗೂ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ತುಪ್ಪ, ಏಲಕ್ಕಿ ಹಾಗೂ ಹುರಿದ ಗೋಡಂಬಿ ಹಾಕಿ ತುಪ್ಪ ಬಿಡುವವರೆಗೂ ಹುರಿಯುತ್ತಾ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಕಾಶಿ ಹಲ್ವಾ ಸವಿಯಲು ಸಿದ್ಧ. ಕಾಶಿ ಹಲ್ವಾ ತಯಾರಾಯಿತು. ನೆಕ್ಸ್ಟ್ ಅವರ ವರ್ಷನ್ ಇರುವಂಥ ರಸಂ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹೇಗೆ ಮಾಡೋದು ಇದನ್ನೆಲ್ಲ ಕಾಯ್ತಾ ಇರಿ, ಹೇಳ್ಕೊಡ್ತೀವಿ. ಆದರೆ ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್ ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕೋ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಸೊ ಈಗ ರಸಂ ತಯಾರಾಗುತ್ತೆ. ಅನ್ನ ಎಲ್ಲ ಮಾಡಿ ರೆಡಿಯಾಗಿದೆ ಅಲ್ಲ, ರಸಂ ಹೇಳ್ಕೊಡ್ತಾರೆ, ಜಟ್ಪಟ್ ಅಂತ ಮಾಡ್ಬೋದು. ಸೊ ಬನ್ನಿ ಕೇಳೋಣ. ಮೇಡಮ್, ಈಗ ರಸಂ ಅಂತ ಹೇಳಿದ್ರಿ, ಅದು ಕೂಡ ನಿಮ್ಮ ವರ್ಷನ್ ರಸಂ. ಹೇಗೆ ಸ್ಟಾರ್ಟ್ ಮಾಡೋಣ? ಫಸ್ಟಿಗೆ ನಾವು ಈಗ ಹಸಿಮೆಣಸು, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಬೇಯಿಸ್ಲಿಕ್ಕೆ ಇಡ್ತೀವಿ. ಬೇಯಲಿಕ್ಕೆ ಇಡುದಾ? ಗ್ಯಾಸ್ ಆನ್ ಮಾಡ್ತೇನೆ. ನೀರು ಏನಾದರೂ ಸ್ವಲ್ಪ ನೀರೇ ಹಾಕಿ ನೋಡ್ಕೊಳ್ಳಿ. ಸಾಕು. ನಾರ್ಮಲಿ ಎಲ್ಲರೂ ಮಾಡಿದ ಹಾಗೆ, ಬಟ್ ಒಂದು ಡಿಫ್ರೆಂಟ್ ಅಂದರೆ ಇದು ಮಾಡುವಾಗ, ಫ್ರೈ ಮಾಡುವಾಗ ಎಲ್ಲ ಸಹ ಫ್ರೈ ಮಾಡಿದ್ಮೇಲೆ ಟೊಮೆಟೊವನ್ನು ಸಹ ಅದರಲ್ಲಿ ಫ್ರೈ ಮಾಡಬೇಕು. ಈಗ ಟೊಮೆಟೊ ನಾವು ಬೇಯಿಸ್ಲಿಕ್ಕೆ ಇಟ್ಟೇವಲ್ಲ, ಸ್ವಲ್ಪ ಟೊಮೆಟೊವನ್ನು ನಾವು ಯಾವುದ್ರಲ್ಲಿ ನಾವು ಎಲ್ಲ ಇದರಲ್ಲಿ ಹಾಕ್ತಿದ್ದೇವಲ್ಲ ಇದೆಲ್ಲ, ಅದರಲ್ಲಿ ನಾವು ಟೊಮೆಟೊ ಸಹ ಫ್ರೈ ಮಾಡಬೇಕು. ಅಂದರೆ ಅದು ರಸಂ ಪೌಡರ್ ಮಾಡ್ತೀರಾ ನೀವು? ಅಲ್ಲ, ನಾವೀಗ ಎಲ್ಲವನ್ನು ಮಸಾಲೆ ರೆಡಿ ಮಾಡ್ತೀವಿ. ಓಕೆ ಓಕೆ. ಆವಾಗ ನಾವು ಲಾಸ್ಟಿಗೆ ಟೊಮೆಟೊವನ್ನು ಫ್ರೈ ಮಾಡಿ ಕೂಡ ಹಾಕ್ತೀವಿ. ಅದು ಡಿಫ್ರೆಂಟ್ ಇಷ್ಟು. ಓಕೆ ಓಕೆ. ಕಾಯಿ ಮೆಣಸು ನಾನು 3 ತಗೊಂಡಿದ್ದೇನೆ. ಆಮೇಲೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕು. ಹಾಂ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕು. ಲಿಡ್ ಇಡಬೇಕಾ? ಹಾಂ. ಸೊ ಇದಕ್ಕೆ ಏನು ಉಪ್ಪು ಏನು ಹಾಕೋಗಿಲ್ಲ, ಹಾಗೆ ಬೇಯಬೇಕು? ಹಾಗೆ ಬೇಯ. ಇದು ಈಗ ಬೇಯಲಿಕ್ಕೆ ಐತಲ್ಲ, ಈಗ ನಾವು ಬೇರೆ ಐಟಮ್ಸ್ ಎಲ್ಲ ಫ್ರೈ ಮಾಡಿ. ಓಕೆ, ಹಾಗಾದರೆ ನಿಮಗೆ ಅಲ್ಲಿ ಸುಲಭ ಆಗ್ತದೆ. ಇದನ್ನು ಈ ಕಡೆ ಮಾಡಿ.
ಇದು ಸಾಕಲ್ಲ? ಸಾಕು. ಎಣ್ಣೆ ಹಾಕಿ ಸೊ ನಿಮಗೆ ತಿಳಿದ ಹಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಈಗ ನಾನು ಕೊತ್ತಂಬರಿ ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ಮಸಾಲೆಯಲ್ಲಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡೋದು ನಾವು ಫ್ರೈ ಮಾಡುವಾಗ. ಮತ್ತೆ ಜಸ್ಟ್ ಅರ್ಧ ಚಮಚ, ಇದು 2 ಚಮಚ ಹಾಕಿದ್ದೇನೆ. ಮತ್ತು ಉಳಿದದಲ್ಲೆಲ್ಲ ಹಾಫ್ ಟೇಬಲ್ ಸ್ಪೂನ್ ಹಾಕುವಂಥದ್ದು. ಇವಾಗ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೆ. ಈಗ ಒಂದು ಪಿಂಚಷ್ಟು ಮೆಂತೆ ಮತ್ತು ಸಾಸಿವೆ, ಜಸ್ಟ್ ಪಿಂಚಷ್ಟು ಜೀರಿಗೆ ಮತ್ತು ಕರಿಮೆಣಸು ಒಂದು 5-6. ಉದ್ದಿನ ಬೇಳೆಯನ್ನು ಹಾಕ್ತೇವೆ, ಯಾಕಂದರೆ ಸ್ವಲ್ಪ ದಪ್ಪ ಬರ್ತದೆ ಇದು ಹಾಕಿದರೆ, ಮತ್ತು ಸ್ವಲ್ಪ ಟೇಸ್ಟ್ ಫ್ಲೇವರ್ ಒಳ್ಳೆ ಬರ್ತದೆ. ಮತ್ತು ಹಿಂಗು, ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿದ್ರೆ ಒಂದು ಪರಿಮಳವೇ ಬೇರೆ ಬರ್ತದೆ. ಹಿಂಗು ಆ್ಯಂಡ್ ಹಿಂಗು ಕೂಡ ಅದು ಹಾಕಿದ್ರು ಹಾಗೇನೆ. ಹೌದು. ಆಮೇಲೆ ಇದಕ್ಕೆ ಒಂದು 5 ಮೆಣಸು. ಈಗ ಇದಕ್ಕೆ ನಾವು ಕಾಯಿ ತುರಿ ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು. ಇಲ್ಲ ಇದು ಹೆಚ್ಚಾಗಿ ನಾವು ಸಾರು ಹೇಳಿದ ಮೇಲೆ ಸ್ವಲ್ಪ ತೆಳುವೇ ಇಷ್ಟಪಡ್ತೇವೆ. ಸೊ ನಮಗೆ ಸ್ವಲ್ಪ ಇದು ಬರಬೇಕಾದ್ರೆ, ಸ್ವಲ್ಪ ದಪ್ಪನೇ ಬರಬೇಕಾದ್ರೆ ಕಾಯಿ ತುರಿ ಹಾಕ್ತೇವೆ. ಇಲ್ಲದಿದ್ರೆ ಕಾಯಿ ತುರಿ ಹಾಕಿದ್ರು ಒಂದೆಷ್ಟು ಒಂದು ಸ್ಪೂನ್ 2 ಸ್ಪೂನ್ ಅಷ್ಟೇ. ಹೌದು. ಈಗ ಎಲ್ಲ ಸಹ ಫ್ರೈ ಆಯಿತು. ಓಕೆ. ಆದರೆ ಮೆಣಸು ಆಲ್ರೆಡಿ ಕಾಯಿಸಿದ್ದು ಸಹ ಹಾಕ್ಬೋದು. ಈಗ ಲಾಸ್ಟಲ್ಲಿ ಸಹ ಹಾಕ್ಬೋದು. ಎಲ್ಲ ಫೈನಲಿ ನಾನು ಟೊಮೆಟೊನ ಹಾಕ್ತಾ ಇದ್ದೇನೆ. ಅದು ಹೇಗೆ ಪೂರ್ತಿ ಬಾಡೋವರೆಗೂ ಇದನ್ನ ಇಲ್ಲ ತುಂಬ ಅಂದರೆ ಆಗಬೇಕಂತ ಇಲ್ಲ, ಜಸ್ಟ್ ಒಂದು ಫ್ರೆಶ್ನೆಸ್ ಸ್ವಲ್ಪ ಸಾಕು. ಇಲ್ಲದ್ರೆ ಸ್ವಲ್ಪ ಟೊಮೆಟೊದ ಹಸಿ ಒಂಥರ ಇದು ಹಸಿ ವಾಸನೆ ಇರುತ್ತೆ. ಹೌದು. ಇದಕ್ಕೆ ನೀರು ಬೇಕಾಗತ್ತಾ? ಹೌದು, ನೀರು ಬೇಕು. ನೋಡಿ ಸಾಕು. ಸಾಕಾ? ಈಗ ರೆಡಿ ಆಯಿತು. ಓಕೆ, ಆಫ್ ಮಾಡಲಾ? ಓಕೆ. ಇನ್ನು ತಣ್ಣಗಾದ್ಮೇಲೆ ಅದು ಈಗ ನೀವು ಇದನ್ನು ಟೊಮ್ಯಾಟೊಯಿಂದ ಮಾಡ್ತಾ ಇದ್ದೀರಿ, ಬೇರೆ ಏನಾದರೂ ತರಕಾರಿ ಆ್ಯಡ್ ಮಾಡಿದ್ದೀರಾ ಥರ? ಇದೇ ಥರ ಈ ಥರ ಅಂದರೆ ಈ ಥರ ಬೇರೆ ಒಂದು ಮಸಾಲೆಗೆಲ್ಲ ನಾವು ಯೂಶ್ವಲಿ ಟೊಮ್ಯಾಟೊನ ಹುರಿಯೋದಿಲ್ಲ ಆ ಥರ ನಾವೀಗ ಸಾಂಬಾರು ಎಲ್ಲ ತರಕಾರಿ ಹಾಕಿ ಇದೇ ರೀತಿಲಿ ನಾವು ಸಾಂಬಾರು ಸಹ ಮಾಡ್ಬೋದು. ಸೇಮ್ ಟೈಪ್. ಅದು ಈ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿ ಬರ್ತದೆ. ಈಗ ಇದು ತಣ್ಣಗಾಯಿತು. ಇದು ಮಿಕ್ಸಿಗೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಕೂಡ ಹಾಕಬೇಕು. ಇದಕ್ಕೆ ಟರ್ಮರಿಕ್. ಅಂದರೆ ಅದು ಹುರಿಬೇಕಾ ಡೈರೆಕ್ಟ್ ಗ್ರೈಂಡ್? ಜಸ್ಟ್ ಬಿಸಿಯಲ್ಲಿ ನಾವು ಸ್ವಲ್ಪ ಹುರಿದ್ರೆ ಸಾಕು. ಅದರ ಅಷ್ಟೇ ಬಿಸಿಯಲ್ಲಿ ಸಾಕಾಗುತ್ತೆ. ರೈಸ್ ರವರ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್ ಸಾಕಾ? ಸಾಕು. ಮಿಕ್ಸಿಗೆ ಹಾಕೋದಾ? ಹಾಂ. ಹಾಗೆ ಅಡಿಷನಲ್ ಆಗಿ ಇದಕ್ಕೆ ಸ್ವಲ್ಪ, ಆ್ಯಕ್ಚುಲಿ ಸಾರು ಅಂದರೆ ನಾವು ಸ್ವಲ್ಪ ಹುಳಿನೇ ಮಾಡ್ತೇವೆ. ಅದರಲ್ಲಿ ಇದರಲ್ಲಿ ಟೊಮೆಟೊಲ್ಲಿ ತುಂಬ ಇದು ಹುಳಿ ಇದೆ, ಬಟ್ ಸ್ವಲ್ಪ ಹುಳಿ ಹಾಕಿ ಅಂದರೆ ಬೆಲ್ಲ ಸಹ ಸ್ವಲ್ಪ ಹಾಕ್ತೇವೆ. ಸೊ ಹುಣಸೆ ಹುಳಿ ನೀರು ಹಾಕಬೇಕಾ? ಹಾಂ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ನೋಡ್ಕೊಳ್ಳಿ. ಸಾಕಾ? ಸಾಕು. ಸಾಕಲ್ಲ? ಸಾಕು. ಟೊಮೆಟೊ ಬೆಂದಿರ್ಬೋದು. ಕರೆಕ್ಟಾಗಿ ಕೊಡಿ. ಈಗ ಇದಕ್ಕೆ ಬೇಕಾಗುವಂಥ ಸಕ್ಕರೆ ಸ್ವಲ್ಪ, ಅಂದರೆ ಬೆಲ್ಲ ಹಾಕಬೇಕು, ಬಟ್ ಬೆಲ್ಲ ಇದ್ದರೆ ಸ್ವಲ್ಪ ಸಕ್ಕರೆ, ಇದಕ್ಕೆ ಉಪ್ಪು ಖಾರ ಹುಳಿ ಕರೆಕ್ಟ್ ಬರಬೇಕು. ಜಸ್ಟ್ ಟೇಸ್ಟಿಗೆ ಅಷ್ಟೇ ಸಕ್ಕರೆ. ಸಕ್ಕರೆ ಅವಾಯ್ಡ್ ಮಾಡಿ ಬೇಕಿದ್ರೆ ಬೆಲ್ಲ ಹಾಕೊಳ್ಬೋದು. ಅದು ಅಲ್ಲ, ಆ್ಯಕ್ಚುಲಿ ಬೆಲ್ಲ ಹಾಕಬೇಕು. ಓಕೆ ಓಕೆ. ಇದು ಸಕ್ಕರೆ.
ಅದನ್ನು ಪೂರ್ತಿ ಮ್ಯಾಶ್ ಮಾಡಲಿಕ್ಕಿಲ್ವಾ? ಅದೇ ತಾನೇ ಮ್ಯಾಶ್ ಆಗುತ್ತಾ ಅಥವಾ ಹೀಗೇನೆ ಹಾಗೆ ಒಂದ್ ಸ್ವಲ್ಪ ಹೋಳು ಬೇಕು? ಬೇಕು. ಹಾಗಾಗಿ ಪೂರ್ತಿ ಅದನ್ನು ಮ್ಯಾಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ಇದು ಗ್ರೈಂಡ್ ಮಾಡಿದ ಮಸಾಲೆ ಆ್ಯಡ್ ಮಾಡ್ತೀನಿ ನಾನು. ನಮಗೆ ಇಷ್ಟು ತಿಕ್ಕಾಗಿ ಬರ್ತಾ ಉಂಟು ಈಗ. ಇದಕ್ಕೆ ನೀರು ಮಾತ್ರ ಎಷ್ಟು ಬೇಕು ನಮಗೆ ಬೇಕಾದಷ್ಟು ಆ್ಯಡ್ ಮಾಡ್ಬೋದು. ಓಕೆ. ಸೊ ಕನ್ಸಿಸ್ಟೆನ್ಸಿ ಪ್ರಕಾರ ಹಾಕಿದೆ. ಹೌದು. ಹಾಂ, ಸಾಕು. ಇದೀಗ ಮಾಡ್ತಾ ಇರೋದು ಇದು ಅನ್ನದ ಜೊತೆಗೇನೆ ಅಲ್ಲ? ಹೌದು. ಇನ್ನೂ ತೆಳು ಬೇಕಿದ್ರೆ ಇನ್ನೂ ತೆಳು ಮಾಡ್ಬೋದು. ಹೌದು. ಅದು ಕುದೀತಾ ಸ್ವಲ್ಪ ಬಹುಶಃ ಸ್ವಲ್ಪ ಗಟ್ಟಿ ಬರುತ್ತೆ. ಗಟ್ಟಿ ಬರುತ್ತೆ. ಹೌದು. ಲಿಡ್ ಇಡಬೇಕಾ? ಲಿಡ್ ಓಕೆ. ಸೊ ಹಾಗಾದರೆ ಲಿಡ್ ಇಡ್ಲಾ? ಸ್ವಲ್ಪ ಒಂದು ಕುದಿ ಬರಬೇಕು. ಹೌದು, ಸರಿ ಕುದಿ. ಅಂದರೆ ಅದರಲ್ಲಿ ಏನೂ ಹಾಕಲಾದರೂ ಟೊಮ್ಯಾಟೊ ಸ್ವಲ್ಪವಾದರೂ ಹಸಿ ಇರುತ್ತೆ. ಸೊ ಹಾಗಾಗಿ ಅದು ಕುದಿಬೇಕು. ಮತ್ತು ಮಸಾಲ ಕೂಡ ನಮಗೆ ಸರಿ ಕುದಿ ಬಂದರೆ ಮಾತ್ರ ಅದರದ್ದು ಟೇಸ್ಟ್ ಮತ್ತು ಸ್ವಲ್ಪ ಮಸಾಲೆದ್ದು ಇಲ್ಲದಿದ್ದರೆ ನಿಮಗೆ ಹಸಿ ಇದ್ದರೆ ಅದು ಎಂಥದ್ದು ನಾವು ಕಾಯಿಸಿದ್ರೆ ಸಹ ಸ್ವಲ್ಪ ಹಸಿ ಕಾಯಿಲೆ ಆಗ್ತದೆ. ಇದರೊಟ್ಟಿಗೆ ಮಿಕ್ಸ್ ಆಗಬೇಕು ಟೊಮೆಟೊ ಅದರಲ್ಲೊಟ್ಟಿಗೆ ಮಿಕ್ಸ್ ಆದರೆ ಮಾತ್ರ ಟೇಸ್ಟ್ ಬೇರೆನೇ. ಇನ್ನೊಂದೇನು ಅಂದರೆ ಕುದಿ ಬರುತ್ತಲ್ಲ, ತೆಗೆದು ತೋರಿಸ್ತೀನಿ ಈ ರೀತಿಯಾಗಿ. ಇನ್ನೊಂದು ಈ ನೊರೆ ಕಮ್ಮಿ ಆಗಬೇಕು. ಹಾಂ, ನೊರೆ ಕಮ್ಮಿ ಆಯಿತು ಅಂದರೆ ಬೆಂದಿದೆ ಅಂತ ಅರ್ಥ. ಕುದಿ ಬರ್ತಾ ಇದೆ, ಒಳ್ಳೆ ಬರ್ತದೆ. ಹೌದು, ನೊರೆ ಸಹ ಆಯಿತು. ಕರೆಕ್ಟ್. ಇದಕ್ಕೆ ಒಂದು ಒಗ್ಗರಣೆ. ಸರಿ. ಒಗ್ಗರಣೆಗೆ ನಾವು ಎಣ್ಣೆ ಹಾಕಬೇಕು. ಸಾಕು. ಸಾಸಿವೆ ಮತ್ತು ಕರಿಬೇವು ಅಷ್ಟೇ ಒಗ್ಗರಣೆ. ಓಕೆ. ಸಾಸಿವೆ ಇದಾಗಿದೆ. ಈಗ ಸ್ವಲ್ಪ ಕರಿಬೇವು ಹಾಕ್ತಾ ಇದೆ. ಸಾಕಾ? ಹಾಂ, ಹಾಕಿ ಒಗ್ಗರಣೆ ಹಾಕಿ. ಇಡ್ಲಾ? ಹಾಂ. ಸೊ ಯಾರಾದರೂ ತುಂಬ ಏನಾದರೂ ಗಲಾಟೆ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಮಾತಾಡಿದ್ರೆ ಬೇರೆ ಹೇಳ್ತಾರೆ ಏನು ಒಗ್ಗರಣೆ ಆಗ್ತಾ ಇದೆ ಅಂತ. ಅದಕ್ಕೆ ನೀವೇ ಹಾಕಿ ಅಂತ ಹೇಳಿದ್ದು. ಸೊ ಇದಾಯ್ತಲ್ಲ, ಡನ್. ಸೊ ಸರ್ವ್ ಮಾಡೋಣ. ಎಸ್ ಮೇಡಮ್, ಸರ್ವ್ ಮಾಡಿ. ಬಿಸಿ ಬಿಸಿ ರಸಂ. ರೆಡಿ. ನಿಮ್ಮ ವರ್ಜನ್ದು ಅದಕ್ಕೆ ಏನು ಎಕ್ಸಾಕ್ಟ್ ಏನಾದರೂ ಹೆಸರಿಟ್ಟಿದ್ದೀರಾ? ಇಲ್ಲ, ಟೊಮ್ಯಾಟೊ ರಸಮ್. ಸೊ ಬಿಸಿಯಾದಂಥ ಟೊಮ್ಯಾಟೊ ರಸಮ್. ನಾವು ಕೂಡ ಟೊಮ್ಯಾಟೊಯಿಂದನೇ ರಸಮ್ ಮಾಡ್ತೀವಿ ಅಂತ ಹೇಳಿದರೆ ಸ್ವಲ್ಪ ಡಿಫ್ರೆಂಟ್ ಇದೆ. ರಾಧಾ ಅವರ ಒಂದು ಯುನೀಕ್ ರೆಸಿಪಿ ಇದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಟೊಮ್ಯಾಟೊ ರಸಮ್ ತಯಾರಿಸೋ ವಿಧಾನ. ಮೊದಲಿಗೆ ಬಾಣಲೆಯಲ್ಲಿ ಸ್ವಲ್ಪ ನೀರು ಹಾಕಿ ಟೊಮ್ಯಾಟೊ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬೇಯಿಸಿ. ಇನ್ನೊಂದೆಡೆ ಬಾಣಲೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಧನಿಯಾ 2 ಚಮಚದಷ್ಟು, ಚಿಟಿಕೆ ಮೆಂತೆ, ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, ಕರಿಮೆಣಸು, ಉದ್ದಿನಬೇಳೆ, ಹಿಂಗು ಹಾಕಿ ಹುರಿಯಿರಿ. ನಂತರ ಒಣಮೆಣಸು ಹಾಕಿ ಹುರಿಯಿರಿ. ಎಲ್ಲ ಒಣ ಸಾಮಗ್ರಿಗಳು ಹುರಿದ ನಂತರ ಅರ್ಧ ಟೊಮ್ಯಾಟೊ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಅರಶಿನ ಪುಡಿ, ಹುಣಸೆ ಹಣ್ಣು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಬೆಂದ ಟೊಮ್ಯಾಟೊಗೆ ಬೆಲ್ಲ ಅಥವಾ ಸಕ್ಕರೆ, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ತೆಳು ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಬಿಸಿಯಾದ ಟೊಮ್ಯಾಟೊ ರಸಂ ರೆಡಿ. ಸರಿ ಮೇಡಮ್. ಸೊ ಇದ್ರ ಜೊತೆಗೆ ಅನ್ನ ಇಲ್ದಿದ್ರೆ ಅನ್ನ ಹಾಗೆ ಮಿಕ್ಸ್ ಮಾಡಿ ತಿಂದು ಈ ಕಡೆ ಸ್ವೀಟ್ ತಿಂದಿದ್ರೆ ಊಟ ಫಿನಿಶ್ ಕಂಪ್ಲೀಟ್ ಆಗ್ತಾ ಇತ್ತು. ಬಟ್ ಇದನ್ನು ಹಾಗೆ ಟೇಸ್ಟ್ ನೋಡೋಣ, ಆಮೇಲೆ ಸ್ವೀಟ್. ಫಸ್ಟ್ ರಸಂ ತಗೊಳ್ಳಿ. ಇನ್ನೂ ಬೇಕಿದ್ರೆ ತೆಳು ಮಾಡ್ಬೋದಲ್ಲ? ಸೂಪರ್.
ಅದು ಟೇಸ್ಟ್ ನೋಡ್ತಾ ಇರುವಾಗ ಈ ಹಬ್ಬದ ಊಟ ಎಲ್ಲ ನಾವು ಮಾಡ್ತೀವಲ್ಲ, ಆಗ ಅನ್ನ ಎಲೆಯಲ್ಲಿ ಅನ್ನ ಅದ್ರ ಮೇಲೆ ಬಿಸಿ ಬಿಸಿ ಈ ಥರ ರಸಮ್ ಎಲ್ಲ ಅದೇ ಥರ ಬರ್ತಾಯಿದೆ, ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಅನ್ನ ಇರಬೇಕು. ಇವಾಗಲೇ ನನ್ನ ಊಟ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಟ್ಯಾಂಗಿನೆಸ್ ಇದೆ, ಆ ಸ್ವೀಟ್ ಮತ್ತು ಉಪ್ಪು ಎಲ್ಲ ಪೂರ್ತಿ ಕರೆಕ್ಟ್ ಬ್ಯಾಲೆನ್ಸ್, ಆಸಮ್. ಸೊ ಊಟ ಕಂಪ್ಲೀಟ್ ಮಾಡೋಣ. ಸೊ ಡೆಸರ್ಟ್, ನೀವು ಹೇಳಿದ್ರಿ ತುಂಬ ತಿರುಗಿಸಿದ್ರೆ ಗಟ್ಟಿ ಬರುತ್ತೆ ಅಂತ. ಇದು ಈಗ ಸ್ವಲ್ಪ ತಿರುಗಿಸಿ ಬಂದಿದೆ. ಇನ್ನೂ ಸಹ ತೆಳು ಬೇಕಿದ್ರೆ ತೆಳು ಮಾಡ್ಬೋದು. ಅದು ನೋಡಿ ತುಂಬ ತಿನ್ನು ಅಂತಲೇ ಹೇಳ್ತಾ ಇದೆ. ತೊಗೊಳ್ಳಿ. ತುಂಬ ಮಾಡಿದರೆ ಗಟ್ಟಿ ಆಗುತ್ತೆ, ಆವಾಗ ತುಂಬಾ ಮಾಡಬೇಕಾಗುತ್ತೆ. ಸ್ವಲ್ಪ ತೆಳುವಿದ್ರೆ ಅಲ್ಲೇ ಬಡಿಸ್ಬೋದು. ಇದಕ್ಕೆ ಐಸ್ ಕ್ರೀಮ್ ಇರಬೇಕು. ಸೂಪರ್, ತುಂಬ ಕರೆಕ್ಟಾಗಿ, ಅಂದರೆ ಆ ಸ್ವೀಟ್ ಎಷ್ಟು ಬೇಕೋ ಅಷ್ಟೇ, ತೀರಾ ಕಡಕ್ ಸ್ವೀಟ್ ಅಂತಲ್ಲ, ತುಂಬ ಸ್ವೀಟ್ ಆದರೂ ತಿನ್ನೋಕ್ಕಾಗಲ್ಲ. ಇದು ಕರೆಕ್ಟಾಗಿ ಆಗಿದೆ. ಅದ ಸೂಪರ್, ಎರಡರದ್ದು ಕೂಡ. ಅದಕ್ಕೆ ಎಷ್ಟು ಉಪ್ಪು ಹುಳಿ ಖಾರ ಎಲ್ಲ ಬೇಕು, ಕಡಕ್ಕಾಗಿದೆ. ನನಗೆ ಸ್ವಲ್ಪ ಆ ಥರ ಇರಬೇಕು, ಕಡಕ್. ಏನಿದ್ರು ಉಪ್ಪು ಹುಳಿ ಖಾರ ಅದು ಕಡಕ್ಕಾಗಿರಬೇಕು. ಹಿಂಗಂತೂ ತುಂಬ ಹಿಡಿಸ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ದೀರಿ. ಸೊ ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವತ್ತಿಂದ ಕಿರುಕಾಣಿಕೆ. ಹಾಗೆಯೇ ಈ ರಸಮ್ ಜೊತೆಗೆ ಸೂಪರ್ ಆಗಿರುವಂಥ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದೇ ರೀತಿ ನಿಮ್ಮ ಹೊಸ ಹೊಸ ಕೈ ರುಚಿಯನ್ನು ನಮಗೆ ಬಂದು ಹೇಳ್ಕೊಡ್ತಾ ಇರಿ. ಥ್ಯಾಂಕ್ ಯು. ಸೊ ಇದಂತೂ ತುಂಬ ಟೇಸ್ಟಿಯಾಗಿದೆ, ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.